ನಿನ್ನೆಯ ದಿನ ಇಲ್ಲೇ ಊಟ ಮಾಡಿದ್ದೇವೆ. ವಾಶ್ರೂಮ್ಗೂ ಹೋಗೋಕ್ಕೂ ಅವಕಾಶ ನೀಡಿಲ್ಲ. ಮಕ್ಕಳು ಅಂತಾರೆ. ಅವರ ಮಕ್ಕಳಾದ್ರೆ ಹಾಗೆ ಮಾಡ್ತಾ ಇದ್ರ ಅಂತ ಕುಂದಾಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯೊಬ್ಬಳು ಕಣ್ಣೀರು ಹಾಕಿದ್ದಾಳೆ. 3 ದಿನಗಳಿಂದ ಕುಂದಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಿಜಾಬ್ ಧರಿಸಿದ ವಿದ್ಯಾರ್ಥಿಗಳಿಗೆ ತರಗತಿ ಪ್ರವೇಶಕ್ಕೆ ಅವಕಾಶ ನೀಡಿಲ್ಲ. ಈ ಹಿನ್ನೆಲೆಯಲ್ಲಿ ಕಾಲೇಜು ಗೇಟ್ ಮುಂದೆ ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇಂದು ಕೂಡ ಪ್ರತಿಭಟನೆ ನಡೆಸ್ತಾ ಇರುವ ವಿದ್ಯಾರ್ಥಿನಿಯೊಬ್ಬಳು ಮಾಧ್ಯಮದ ಜೊತೆ ಮಾತನಾಡಿ, ವಾಶ್ರೂಮ್ಗೂ ಹೋಗೋಕ್ಕೂ ಅವಕಾಶ ನೀಡಿಲ್ಲ. ಅದಕ್ಕಾಗಿ ಹತ್ತಿರದ ಸರ್ಕಾರಿ ಆಸ್ಪತ್ರೆಯ ವಾಶ್ರೂಮ್ ಬಳಸಿದ್ದೇವೆ. ಇಲ್ಲೇ ಊಟ ಮಾಡಿದ್ದೇವೆ. ಭಿಕ್ಷುಕರ ರೀತಿ ಕೂತ್ಕೊಂಡಿದ್ದೇವೆ. ನಮಗೆ ಹಿಜಾಬ್ ಜೊತೆಗೆ ಶಿಕ್ಷಣವೂ ಬೇಕು. ಇಷ್ಟು ವರ್ಷ ಹೀಗೆ ಮುಂದುವರೆದಿದೆ ಅಲ್ವಾ, ಈಗಲೂ ಮುಂದುವರಿಸಲಿ ಅಂತ ಹೇಳಿದ್ದಾಳೆ. ನಿನ್ನೆ ನಾವ್ ಇಲ್ಲೇ ಕೂತ್ಕೊಂಡಿದೀವಿ, ಇಲ್ಲೇ ಊಟ ಮಾಡಿದ್ದು. ವಾಶ್ರೂಮಿಗೆ ಹೋಗ್ತೀವಿ ಅಂತ ಹೇಳಿದ್ರು, ವಾಶ್ರೂಮಿಗೆ ಸಹಿತ ಕಳಿಸ್ಲಿಲ್ಲ ಅವಳು ನಮ್ಗೆ. ಅದಕ್ಕೆ ನಾವು ಹೊರಗೆ ಹೋಗಿ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ವಾಶ್ರೂಮಿಗೆ ಹೋಗಿ ಬಂದಿದ್ವಿ. ಎಷ್ಟು ಕಷ್ಟ ಆಯ್ತಾ, ಧೂಳಲ್ಲಿ ಕೂತ್ಕೊಂಡು ರಸ್ತೆ ಮೇಲೆ ಒಂದು ಭಿಕ್ಷೆ ಬೇಡ ಕೂತ್ಕೊಂಡಿದೀವಿ. ನಾವು ಊಟ ಮಾಡಿದ್ದು ಇಲ್ಲೇ. ಎಷ್ಟು ನಮ್ಮ ಮಕ್ಕಳ ಅಂತಾರೆ ಅವರು ನಮ್ಗೆ. ಇಷ್ಟು ಅವ್ರ ಮಕ್ಕಳಾಗಿದ್ರೆ ಅವ್ರು ಈ ತರ ಮಾಡ್ತಿದ್ದೀರಾ? ನಮ್ಗೆ ಇದೆಲ್ಲ ಮರ್ಕ ತರ ಆಗುತ್ತೆ ಮೀಡಿಯಾದವರಿಗೆ. ಆದ್ರೆ ನಮ್ ದುಃಖ ನಮ್ಗೆ ಗೊತ್ತಾಗುತ್ತೆ. ನಮ್ಗೆ ಹಿಜಾಬು ಬೇಕು, ನಮ್ ಸ್ಟಡಿಯೂ ಬೇಕು. ಇಷ್ಟು ವರ್ಷ ಆಗಿದೆ ಅಲ್ಲ, ಈಗಲೂ ಮುಂದುವರ್ಸ್ಲಿ ಅಲ್ಲ ಹಿಜಾಬ್ ದಿಂದ ಸ್ಟಡಿ. ಇಷ್ಟು ವರ್ಷ ಏನೂ ಪ್ರಾಬ್ಲಮ್ ಆಗ್ಲಿಲ್ಲ, ಈಗ ಸಡನ್ಲಿ ಹೇಗ್ ಪ್ರಾಬ್ಲಮ್ ಆಯ್ತು ಆ ತರ?